ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡಿನಲ್ಲಿ ದೈವಾರಾಧನೆ ಎಂದ ತಕ್ಷಣ, ಅದರಲ್ಲೂ ಕೊರಗಜ್ಜ ಎಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ನೆನಪಾಗುವುದು ಮಾನವ ರೂಪದಲ್ಲಿ ಭೂಮಿಗಿಳಿದು ಬಂದ ಕೊರಗರ ತನಿಯ ಕೊರಗಜ್ಜ ದೈವವಾಗಿ ತುಳುನಾಡಿನಲ್ಲಿ ಭಕ್ತರ ಇಷ್ಟಾರ್ಥ ನೆರವೇರಿಸುವ ಕೊರಗಜ್ಜನ ಕಾರಣಿಕ ಹಾಗೂ ಅಪಚಾರ ಮಾಡಿದವರಿಗೆ ಕ್ಷಣ ಮಾತ್ರದಲ್ಲಿ ಶಿಕ್ಷೆ ನೀಡುವ ಕೊರಗಜ್ಜನ ಪವಾಡಗಳು. ನಂಬಿದವರನ್ನು ಕೈಬಿಡದ ಕೊರಗಜ್ಜ ಅಪಚಾರ ಮಾಡಿದವರಿಗೆ ಶಿಕ್ಷೆ ನೀಡದೆ ಬಿಡುತ್ತಾನ. ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕೊರಗರ ತನಿಯ ಕೊರಗಜ್ಜ ದೈವ ಹೇಗೆ ಆಗುತ್ತಾರೆ ಎನ್ನುವ ಬಗ್ಗೆ ಈ ಹಿಂದೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಆ ವಿಡಿಯೋವನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ನೋಡಿ. ಮಾನವ ರೂಪದಲ್ಲಿ ಭೂಮಿಗಿಳಿದು ಬಂದ ಕೊರಗರ ತನಿಯ ಕೊರಗಜ್ಜ ದೈವವಾಗಿ ಮೂಲ ಸ್ಥಾನ ಕುತ್ತಾರು ಪದವಿನಲ್ಲಿ ಬಂದು 7 ಕಲ್ಲಿನಲ್ಲಿ ನೆಲೆಯಾಗುತ್ತಾರೆ. ಮನುಷ್ಯರು ಸಾಮಾನ್ಯವಾಗಿ ತಿನ್ನುವಂತಹ ಆಹಾರ ವಸ್ತುಗಳಾದ ಎಲೆ ಅಡಿಕೆ, ಚಕ್ಕುಲಿ, ಬಸಳೆ ಹಾಗೂ ಹುರುಳಿ ಸಾರು, ಕೋಳಿ ಸಾರು, ಮೀನು ಸಾರಿನ ಜೊತೆಗೆ ಉಪ್ಪಿನಕಾಯಿ, ಸೇಂದಿ, ಸರಾಬು ಮುಂತಾದವುಗಳನ್ನು ಹರಕೆಯ ರೂಪದಲ್ಲಿ ಒಪ್ಪಿಸಿದರೆ ಸಾಕು, ಶುದ್ಧ ಮನಸ್ಸಿಗೆ ಖಂಡಿತವಾಗಿಯೂ ಕೊರಗಜ್ಜ ಒಲಿದು ಭಕ್ತರ ಮನದ ಕೋರಿಕೆಯನ್ನು ಈಡೇರಿಸುತ್ತಾರೆ. ಮನೆಯೊಳಗಡೆ ನಿಂತು ಅಜ್ಜ ಎಂದು ಪ್ರೀತಿಯಿಂದ ಕರೆದಾಗ ಅಂಗಳದಲ್ಲಿ ಓ ಎನ್ನುವ ಕೊರಗಜ್ಜ ದೈವದ ಕಾರಣಿಕ ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಕಳೆದು ಹೋದ ಅಮೂಲ್ಯವಾದ ವಸ್ತುಗಳು ಸಿಗದಿದ್ದಲ್ಲಿ ಅಜ್ಜನನ್ನು ಭಕ್ತಿಯಿಂದ ನೆನೆದರೆ ಸಾಕು, ಕ್ಷಣ ಮಾತ್ರದಲ್ಲಿ ಕಳೆದ ವಸ್ತುಗಳು ಕಣ್ಣೆದುರು ಗೋಚರವಾಗುತ್ತವೆ. ಕೊರಗಜ್ಜ ತನ್ನ ಇರುವಿಕೆಯನ್ನು ತೋರಿಸಿಕೊಟ್ಟ ಅದೆಷ್ಟೋ ಉದಾಹರಣೆಗಳು ಇವೆ. ಮೊನ್ನೆ ತಾನೇ ಸುಳ್ಯದಲ್ಲಿ ನಡೆದ ಕೋಲದಲ್ಲಿ 12 ದೈವಗಳ ಬದಲಿಗೆ 13 ದೈವಗಳು ಗೋಚರಿಸಿ ಕೊರಗಜ್ಜ ತನ್ನ ಇರುವಿಕೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅನಾದಿ ಕಾಲದಿಂದಲೂ ಬಂದ ನಂಬಿಕೆಯ ಪ್ರಕಾರ ಮೂಲಸ್ಥಾನ ಕುತ್ತಾರಿನ ಅಜ್ಜನ ಕಟ್ಟೆಯ ಬಳಿ ರಾತ್ರಿ ಸಂಚಾರ ಮಾಡುವಾಗ ವಾಹನದ ಹೆಡ್ಲೈಟ್ಸ್ ಹಾಕುವಂತಿಲ್ಲ. ಆದರೆ ಕೆಲ ವರ್ಷಗಳ ಹಿಂದೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಯುವಕರ ಗುಂಪೊಂದು ಗ್ಯಾಸ್ ಲೈಟ್ ಹಿಡಿದುಕೊಂಡು ಆ ದಾರಿಯಾಗಿ ಹೋಗುವಾಗ ಸ್ಥಳೀಯರು ಅಜ್ಜನ ಕಟ್ಟೆಯ ಬಳಿ ಲೈಟ್ಸ್ ಹಾಕಬಾರದೆಂದು ಸಲಹೆ ನೀಡಿದರೂ ಸಹ ಕೊರಗಜ್ಜನಿಗೆ ಸವಾಲು ಹಾಕಿ ಆ ಯುವಕರು ಹೋಗಿದ್ದಾರಂತೆ. ಆದರೆ ಅಜ್ಜನ ಕಟ್ಟೆಯ ಬಳಿ ಬಂದ ತಕ್ಷಣ ಗ್ಯಾಸ್ ಲೈಟ್ಗಳು ಪುಡಿ ಪುಡಿ ಆಯಿತಂತೆ. ಹಾಗೂ ಅಜ್ಜನ ಬಳಿ ಕ್ಷಮೆ ಕೇಳದ ಹೊರತು ಅವರು ಮುಟ್ಟಬೇಕಾದ ಸ್ಥಳ ಅವರಿಗೆ ಸಿಗಲಿಲ್ಲವಂತೆ. ಮತ್ತೊಂದು ಪ್ರಕರಣದಲ್ಲಿ ಯಾರೋ ಒಬ್ಬರು ಉದ್ಯಮಿಗಳು ಕಾರಿನಲ್ಲಿ ಸಂಚರಿಸುವಾಗ ಜೊತೆಯಲ್ಲಿದ್ದವರು ಕಾರಿನ ಲೈಟ್ ಆಫ್ ಮಾಡುವಂತೆ ಸಲಹೆ ನೀಡಿದರೂ ಸಹ ಕೇಳಿಸಿಕೊಳ್ಳದೆ ಮುನ್ನಡೆದಾಗ ಅಜ್ಜನ ಕಟ್ಟೆ ತಲುಪಿದ ತಕ್ಷಣ ಅವರ ಕಾರಿನ ಹೆಡ್ಲೈಟ್ ಆಫ್ ಆಗಿ ಕಾರು ಕೆಟ್ಟಿ ನಿಂತಿತಂತೆ. ನಂತರ ಅವರು ಅಜ್ಜನನ್ನು ಪ್ರಾರ್ಥಿಸಿದ ನಂತರ ಕಾರು ಸರಿಯಾಗಿ ತಮ್ಮ ಪ್ರಯಾಣ ಮುಂದುವರಿಸಿದ್ದಾರೆಂದು ಸ್ಥಳೀಯರು ನೆನಪು ಮಾಡಿಕೊಳ್ಳುತ್ತಾರೆ. ಇಷ್ಟೆಲ್ಲ ಕಣ್ಣೆದುರಲ್ಲೇ ನಡೆದರೂ ಸಹ ಕೆಲ ಕಿಡಿಗೇಡಿಗಳು ಅಪಚಾರ ಮಾಡುವುದನ್ನು ನಿಲ್ಲಿಸಿಲ್ಲ. ತುಳುನಾಡಿನ ಭಕ್ತರು ಪ್ರೀತಿಯಿಂದ ಅಜ್ಜ ಎಂದು ಕರೆಯುವ ಕೊರಗಜ್ಜ ನಂಬಿದವರನ್ನು ರಕ್ಷಣೆ ನೀಡುವಾಗ ತಪ್ಪು ದಾರಿಯಲ್ಲಿ ನಡೆದವರನ್ನು ಶಿಕ್ಷೆ ನೀಡದೆ ಬಿಡುತ್ತಾರ. ಭಕ್ತರ ಕಣ್ಣೀರಿಗೆ ದುಃಖದಿಂದ ಹೇಳಿದ ಕೋರಿಕೆಗೆ ಪ್ರತಿಫಲ ನೀಡದೆ ಬಿಡುತ್ತಾರ. ಇದಕ್ಕೂ ಉತ್ತರ ಇಲ್ಲಿದೆ. 2 ವರ್ಷಗಳ ಹಿಂದೆ ಕಿಡಿಕೇಡಿಗಳು ಕಟಪಾಡಿಯಲ್ಲಿ ಕಾಣಿಕೆ ಉಂಡಿಗೆ ಅಪಚಾರ ಮಾಡುತ್ತಾರೆ. ಆದರೆ ಅಂತಹ ಕಿಡಿಕೇಡಿಗಳಲ್ಲಿ ಒಬ್ಬನಿಗೆ ಸೊಂಟದಿಂದ ಕೆಳಗಡೆ ಸ್ವಾಧೀನ ಕಳೆದುಕೊಳ್ಳುತ್ತಾನೆ. ಮತ್ತೊಬ್ಬನ ಕಿಡ್ನಿ ವೈಫಲ್ಯವಾಗುತ್ತದೆ. ಯಾವುದೇ ಆಸ್ಪತ್ರೆಗಳಿಗೆ ಹೋದರೂ ಸಹ ಪ್ರಯೋಜನವಾಗುವುದಿಲ್ಲ. ನಂತರ ಅದೇ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಕ್ಷಮೆ ಯಾಚಿಸುತ್ತಾರೆ. ಕೆಲ ತಿಂಗಳುಗಳ ಹಿಂದೆ ಒಬ್ಬಾತ ಕೊರಗಜ್ಜನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡುತ್ತಾನೆ. ಆತನ ತಾಯಿ ಅನಾರೋಗ್ಯಕ್ಕೀಡಾಗಿ ಯಾವುದೇ ಚಿಕಿತ್ಸೆ ಫಲಿಸದಿದ್ದಾಗ ಕೊರಗಜ್ಜನ ಬಳಿ ಬಂದು ಕ್ಷಮೆ ಯಾಚಿಸುತ್ತಾನೆ. ಕೆಲ ದಿನಗಳ ಹಿಂದೆ ಕೊರಗಜ್ಜನ ಕ್ಷೇತ್ರದ ಕಾಣಿಕ ಡಬ್ಬಿಗೆ ಅಪಚಾರ ಮಾಡಿದ ಕಿಡಿಕೇಡಿಗಳಲ್ಲಿ ಒಬ್ಬಾತ ರಕ್ತ ಕಾರಿ ಸಾಯುತ್ತಾನೆ. ಉಳಿದ ಇಬ್ಬರು ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಶರಣಾಗಿ ತಪ್ಪು ಒಪ್ಪಿಕೊಳ್ಳುತ್ತಾರೆ. ಇನ್ನಾದರೂ ಕಿಡಿಕೇಡಿಗಳು ಅಪಚಾರ ಮಾಡುವುದನ್ನು ನಿಲ್ಲಿಸಲಿ. ನಂಬಿದವರನ್ನು ರಕ್ಷಿಸುವ ತುಳುನಾಡಿನ ದೈವಗಳು ಖಂಡಿತವಾಗಿಯೂ ಅನ್ಯಾಯ ಅಪಚಾರ ಮಾಡಿದವರನ್ನು ಶಿಕ್ಷಿಸುವ ಶಕ್ತಿಯನ್ನು ಕೂಡ ಹೊಂದಿದೆ ಎನ್ನುವುದು ನೆನಪಿರಲಿ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.